ಅದು ಡಿಸೆಂಬರ್ 7ನೇ ತಾರೀಕು ಸಾಯಂಕಾಲ 4:30 ಶಬರಿಮಲೆಗೆ ಹೋಗುತ್ತಿದ್ದಂತಹ ಕೇರಳದ ಕೆಎಸ್ಆರ್ಟಿಸಿ ಬಸ್ಸಿಗೆ ಸೇರಿದಂತಹ ಆ ಬಸ್ಸಿನಲ್ಲಿ ಕರ್ನಾಟಕದ ಮಂಗಳೂರಿನ ಇಬ್ಬರು ಹಿರಿಯ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಈ ಬಸ್ಸಿನಲ್ಲಿ ಹೋಗುತ್ತಿರುವಾಗ ಒಂದು ಅತ್ಯಂತ ಹೀನಾಯನ ಘಟನೆ ನಡೆದು ಹೋಗಿದೆ. ಸಾಯಂಕಾಲ ಆದ ಕಾರಣ ತಾವು ಅಯ್ಯಪ್ಪನ ಪೂಜೆಯನ್ನ ಮಾಡಬೇಕು, ಹೀಗಾಗಿ ತಮ್ಮನ್ನ ಮುಂದೆ ಬರುವ ಹಳ್ಳಿಗೆ ನಿಲ್ಲಿಸಿ ಅಂತ ಕಂಡಕ್ಟರ್ ಬಳಿ ಆ ಹಿರಿಯ ಸ್ವಾಮಿಗಳು ಬೇಡಿಕೊಂಡಿದ್ದಾರೆ. ಆದರೆ ಆ ಕಂಡಕ್ಟರ್ ಅನ್ಯ ಕೋಮಿನವನು ಆಗಿದ್ದರಿಂದ ಸ್ವಾಮಿಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾನೆ. ನೀವು ಹೇಳಿದ ಹಾಗೆ ಈ ಬಸ್ ಅನ್ನ ನಿಲ್ಲಿಸಲು ಸಾಧ್ಯವಿಲ್ಲ ಅಂತ ಬೆದರಿಸಿದ್ದಾನೆ. ಹಾಗೂ ಕೆಲವು ಅವಾಚ್ಯ ಶಬ್ದಗಳನ್ನ ಮಲಯಾಳಂ ಭಾಷೆಯಲ್ಲಿ ಕೂಡ ಬೈದಿದ್ದಾನೆ. ಕೊನೆಗೆ ದಮ್ಮಯ್ಯ ಅಂತ ಬೇಡಿಕೊಂಡಾಗ ಆ ಇಬ್ಬರು ಸ್ವಾಮಿಗಳು ಇಳಿಯುವಾಗ ಹಿಂದಿನಿಂದ ಒಬ್ಬ ಸ್ವಾಮಿಗೆ ಕಾಲಿನಿಂದ ಒದ್ದಿದ್ದಾನೆ. ಹೀಗಾಗಿ ಒಬ್ಬ ಸ್ವಾಮಿ ಕೆಳಗೆ ಇಳಿಯುವಾಗ ಬಸ್ಸಿನಿಂದ ಬಿದ್ದಿದ್ದಾರೆ. ಇದು ತಮಗಾದ ಅನ್ಯಾಯ ಹಾಗೂ ಅಪಮಾನ ಅಂತ ಆ ಇಬ್ಬರು ಸ್ವಾಮಿಗಳು ರಸ್ತೆ ಮಧ್ಯೆ ಆ ಬಸ್ ಎದುರುಗಡೆ ಪೂಜೆಯನ್ನು ಮಾಡಲು ಮುಂದಾಗಿದ್ದಾರೆ. ಕೊನೆಗೆ ಇವರು ಮಾಡುತ್ತಿರುವ ಈ ಪೂಜೆಯನ್ನು ಕಂಡು ಹಾಗೂ ಆ ಒಂದು ಮುಷ್ಕರವನ್ನ ಕಂಡು ಅಲ್ಲಿ ಹಳ್ಳಿ ಜನರು ಸೇರಿಕೊಂಡಿದ್ದಾರೆ. ಆಮೇಲೆ ಈ ವಿಷಯ ಹತ್ತಿರದ ಪೊಲೀಸ್ ಠಾಣೆಗೂ ಗೊತ್ತಾಗಿ ಹೋಗಿದೆ. ನಡೆದ ವಿಷಯವನ್ನೆಲ್ಲ ಕರ್ನಾಟಕದ ಸ್ವಾಮಿಗಳು ಪೊಲೀಸರಿಗೆ, ಆ ಕೇರಳದ ಪೊಲೀಸರಿಗೆ ಹೇಳಿದ್ದಾರೆ. ಆ ಅನ್ಯ ಕೋಮಿನ ಕಂಡಕ್ಟರ್ ಮಾಡಿದ್ದನ್ನು ಖಂಡಿಸಿ ಈ ರೀತಿ ತಾವು ರಸ್ತೆ ಮಧ್ಯೆಯಲ್ಲೇ ಪೂಜೆಯನ್ನು ಮಾಡುತ್ತಾ ಮುಷ್ಕರವನ್ನು ಕೂಡ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಕೊನೆಗೆ ಆ ಠಾಣೆಯ ಇನ್ಸ್ಪೆಕ್ಟರ್ ಬಂದು ಆ ಕಂಡಕ್ಟರ್ನಿಂದ ಕ್ಷಮೆ ಯಾಚಿಸಿ ತಮ್ಮ ಮುಷ್ಕರವನ್ನು ಕೈಬಿಡುವಂತೆ ಬೇಡಿಕೊಂಡಿದ್ದಾರೆ. ಹಾಗೂ ಈ ರೀತಿ ಯಾವತ್ತೂ ನಡೆದುಕೊಳ್ಳಬಾರದು ಅಂತ ಆ ಅನ್ಯ ಕೋಮಿನ ಕಂಡಕ್ಟರ್ಗೂ ಕೂಡ ಪೊಲೀಸರು ತಾಕೀತು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕದಿಂದ ಬರುತ್ತಿರುವಂತಹ ಅಯ್ಯಪ್ಪ ಭಕ್ತರಿಗೆ ಈ ರೀತಿ ಅನಾನುಕೂಲ ಆಗುತ್ತಿರುವುದು ಆಗಾಗ ನಾವು ಕೇಳುತ್ತಾನೆ ಇದ್ದೇವೆ. ಏನೇ ಇರಲಿ, ಹೇಗೆ ಇರಲಿ, ಎಷ್ಟೆಲ್ಲ ದಬ್ಬಾಳಿಕೆಗಳು ನಡೆಯುತ್ತಿದ್ದರೂ ಕೂಡ ಅಯ್ಯಪ್ಪನ ಭಕ್ತಿ ಮಾತ್ರ ಎಲ್ಲಿಯೂ ಕಡಿಮೆ ಆಗುತ್ತಿಲ್ಲ. ಬದಲಾಗಿ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗುತ್ತಿದೆ. ಕೇವಲ ಜನಸಾಮಾನ್ಯರು ಅಲ್ಲದೆ ಭಾರತಾದ್ಯಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ, ಸಿನಿಮಾ ತಾರೆಯರು ಕೂಡ ಅಯ್ಯಪ್ಪನ ದೇವಸ್ಥಾನಕ್ಕೆ ಪ್ರತಿ ವರ್ಷ ಭೇಟಿ ಕೊಡುತ್ತಾನೆ ಇರುತ್ತಾರೆ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಪಾರವಾದ ದೈವ ಭಕ್ತಿಯನ್ನು ಹೊಂದಿದ್ದರು. ಅಲ್ಲದೆ ಅವರ ಎಷ್ಟೋ ಸಿನಿಮಾಗಳಲ್ಲಿಯೂ ಕೂಡ ಶ್ರೀ ಗುರು ರಾಘವೇಂದ್ರ, ಶ್ರೀಕೃಷ್ಣ, ವೆಂಕಟೇಶ್ವರ, ಅಯ್ಯಪ್ಪ ಹಾಗೂ ಇನ್ನಿತರ ದೇವರುಗಳ ಅಪಾರ ಭಕ್ತಿಯ ಪರಿಚಯವನ್ನ ಅವರು ಅಭಿಮಾನಿಗಳಿಗೆ ತಮ್ಮ ಚಿತ್ರಗಳ ಮೂಲಕ ಮಾಡಿದಂತಹ ಪುಣ್ಯಾತ್ಮ. ಇಂತಹ ಅದ್ಭುತ ಕಲಾವಿದರ ಮಕ್ಕಳಿಗೂ ಕೂಡ ದೈವ ಭಕ್ತಿ ಎಂಬುದು ರಕ್ತದಲ್ಲೇ ಹರಿದು ಬಂದಿತ್ತು. ಹೌದು, ಅದು ಶಿವರಾಜ್ ಕುಮಾರೇ ಆಗಿರಲಿ, ರಾಘವೇಂದ್ರ ರಾಜ್ಕುಮಾರೇ ಆಗಿರಲಿ, ಹಾಗೂ ನಮ್ಮ ನೆಚ್ಚಿನ ಅಪ್ಪು ಪುನೀತ್ ರಾಜ್ಕುಮಾರೇ ಆಗಿರಲಿ, ಅವರು ಕೂಡ ಅತಿ ಹೆಚ್ಚಾಗಿ ದೇವರ ದರ್ಶನವನ್ನು ಮಾಡಲು ಇಷ್ಟಪಡುತ್ತಿದ್ದರು ಹಾಗೂ ದೈವ ಭಕ್ತರಾಗಿದ್ದರು. ಪುನೀತ್ ರಾಜ್ಕುಮಾರ್ ದೇವರಲ್ಲಿ ಅಪಾರವಾದ ನಂಬಿಕೆ ಹಾಗೂ ಭಕ್ತಿ ನೆಟ್ಟುಕೊಂಡಿದ್ದರು. ಇದೇ ಕಾರಣ ಏನೋ ಆ ದೇವರು ಅವರನ್ನು ಅತಿ ಬೇಗ ತನ್ನ ಹತ್ತಿರ ಕರೆದುಕೊಂಡಿದ್ದಾನೆ. ಅಪ್ಪು ಅತಿಯಾಗಿ ಪ್ರೀತಿಸುತ್ತಿದ್ದ ದೇವರುಗಳು ಯಾರು, ಹೇಗೆ ಅವರು ಆ ದೇವರುಗಳನ್ನ ನಡೆದುಕೊಳ್ಳುತ್ತಿದ್ದರು ಎನ್ನುವುದು ನಿಜಕ್ಕೂ ಕುತೂಹಲಕಾರಿಯಾದಂತಹ ವಿಷಯವಾಗಿದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಆ ಎಲ್ಲ ವಿಷಯಗಳನ್ನ ಸವಿಸ್ತಾರವಾಗಿ ಹೇಳಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಕರುನಾಡು ಮೆಚ್ಚಿದ ಸಂಸಾರ. ಈ ವಾತಾವರಣದಲ್ಲಿ ಬೆಳೆದ ಪುನೀತ್ ಅವರಿಗೆ ರಾಯರೆಂದರೆ ಬಲು ಪ್ರೀತಿ. ಮಂತ್ರಾಲಯದ ಗುರು ರಾಘವೇಂದ್ರ ದೇವರ ಬಗ್ಗೆ ಅಪ್ಪು ತಮ್ಮ ತಂದೆಯಂತೆಯೇ ವಿಶೇಷ ಭಕ್ತಿಯನ್ನು ಹೊಂದಿದ್ದರು. ವರ್ಷಕ್ಕೆ ಒಂದು ಬಾರಿಯಾದರೂ ಕುಟುಂಬ ಜೊತೆ ಸೇರಿ ಮಂತ್ರಾಲಯಕ್ಕೆ ಭೇಟಿ ನೀಡುತ್ತಿದ್ದರು. ಇತ್ತೀಚೆಗಷ್ಟೇ ಹಿರಿಯ ನಟ ಜಗ್ಗೇಶ್ ಜೊತೆ ಅವರು ಮಂತ್ರಾಲಯಕ್ಕೆ ಭೇಟಿ ಕೂಡ ಕೊಟ್ಟಿದ್ದರು. ಇನ್ನು ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ದ ಪುನೀತ್ ರಾಜ್ಕುಮಾರ್ ಬಹುತೇಕ ವರ್ಷಗಳಲ್ಲಿ ಸಹೋದರರ ಜೊತೆ ಮಾಲೆಯನ್ನು ಧರಿಸಿ ಶಬರಿಮಲೆ ಯಾತ್ರೆ ನಡೆಸುತ್ತಿದ್ದರು. ಅಪ್ಪು ದೇವರ ಮೇಲೆ ಎಷ್ಟು ನಂಬಿಕೆ ಹೊಂದಿದ್ದರೋ ಹಿರಿಯರ ಮೇಲೆ ಅಷ್ಟೇ ಗೌರವ, ಕಿರಿಯರ ಮೇಲೆ ಅಷ್ಟೇ ಪ್ರೀತಿಯನ್ನು ಕೂಡ ಹೊಂದಿದ್ದರು. ಹೀಗಾಗಿ ಇಂದು ಇಡೀ ಕರ್ನಾಟಕ ಅವರ ಅಗಲಿಕೆಯನ್ನು ಈಗಲೂ ಕೂಡ ಕಣ್ಣೀರು ಹಾಕುತ್ತಿದೆ. ಡಾಕ್ಟರ್ ರಾಜ್ಕುಮಾರ್ ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿಸಿ ಇಡಿಮುಡಿ ಇಟ್ಟುಕೊಂಡು ಶಬರಿಮಲೆಗೆ ಭೇಟಿ ನೀಡುವ ಪ್ರಕ್ರಿಯೆ ನಿಮ್ಮೆಲ್ಲರಿಗೂ ತಿಳಿದಂತಹ ವಿಷಯ.
70ರ ದಶಕದಲ್ಲಿ ಶಬರಿಮಲೆ ಆಗ ಇನ್ನೂ ಎಷ್ಟೋ ಜನಕ್ಕೆ ಪರಿಚಯನೇ ಇರಲಿಲ್ಲ. ಅಂಥ ಸಂದರ್ಭಗಳಲ್ಲಿ ಅಂತಹ ದಟ್ಟ ಕಾಡುಗಳಲ್ಲಿ ಬರಿಗಾಲಲ್ಲೇ ಡಾಕ್ಟರ್ ರಾಜ್ ಹಾಗೂ ಇನ್ನಿತರರು ಶಬರಿಮಲೆಗೆ ಹೋಗುತ್ತಿದ್ದರು ಹಾಗೂ ಅಯ್ಯಪ್ಪನನ್ನ ಭಕ್ತಿ ಭಾವದಿಂದ ಬೇಡಿಕೊಳ್ಳುತ್ತಿದ್ದರು ಹಾಗೂ ನೋಡಿಕೊಳ್ಳುತ್ತಿದ್ದರು. ಅದರಂತೆಯೇ ತಮ್ಮ ಪುಟ್ಟ ಕಂದಮ್ಮನಾಗಿದ್ದ ಪುನೀತ್ ರಾಜ್ಕುಮಾರ್ ಸಹ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಕರೆದುಕೊಂಡು ಹೋಗಿ ದೇವರ ಪರಿಚಯ ಮಾಡಿಸಿದ್ದರು ಎಂದು ನಂಬಲಾಗಿದೆ. ಚಿಕ್ಕವರಿದ್ದಾಗಿಂದಲೇ ಪುನೀತ್ ರಾಜ್ಕುಮಾರ್ಗೆ ಅಯ್ಯಪ್ಪ ಅಂದರೆ ಎಲ್ಲಿಲ್ಲದ ಪ್ರೀತಿ. ಬೆಳೆದು ದೊಡ್ಡವರಾದ ಮೇಲೂ ಅಪ್ಪು ಎಂದಿಗೂ ತಮ್ಮ ಇಷ್ಟವಾದ ಕೆಲಸವನ್ನು ಬಿಡದೆ ಪ್ರತಿ ವರ್ಷ ಮಾಲೆಯನ್ನು ಹಾಕಿಸಿಕೊಂಡು ಅಯ್ಯಪ್ಪ ಸ್ವಾಮಿ ಇರುವಂತಹ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನವನ್ನು ಪಡೆಯುತ್ತಿದ್ದರು. ಅಣ್ಣವರು ಇದ್ದ ಸಮಯದಿಂದಲೂ ಶಿವರಾಮ್ ಅವರು ಅಣ್ಣವರ ಜೊತೆಯಲ್ಲಿ ಶಬರಿಮಲೆ ಯಾತ್ರೆಗೆ ಹೋಗಿ ಬರುತ್ತಿದ್ದರು. ಅಣ್ಣವರ ಹೋದ ಮೇಲೆ ಶಿವಣ್ಣ, ಪುನೀತ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಇತರ ನಟರ ಜೊತೆ ಸೇರಿಕೊಂಡು ಶಿವರಾಮಣ್ಣ ಅವರೇ ಗುರುಸ್ವಾಮಿಗಳಾಗಿದ್ದರು. ಅವರ ಮಾರ್ಗದರ್ಶನದಲ್ಲೇ ರಾಜ್ಕುಮಾರ್ ಕುಟುಂಬ ಇತರ ನಟರು ಹಾಗೂ ಚಿತ್ರರಂಗೋದ್ಯಮದ ತಂತ್ರಜ್ಞರು ಕೂಡ ಶಬರಿಮಲೆಗೆ ಹೋಗಿ ಬರುವ ವಾಡಿಕೆ ಇತ್ತು. ಶಿವಣ್ಣ ಹಾಗೂ ಅಪ್ಪು ಸಹ ಶಿವರಾಮ್ ಅವರ ಮೇಲೆ ತುಂಬ ಪ್ರೀತಿ ಹಾಗೂ ಗೌರವವನ್ನು ಇಟ್ಟುಕೊಂಡಿದ್ದರು. ಶಿವಣ್ಣ, ಪುನೀತ್ ರಾಜ್ಕುಮಾರ್, ಶಿವರಾಮ್ ಅವರು ಎಲ್ಲರೂ ಸೇರಿ ಶಬರಿ ಯಾತ್ರೆಗೆ ಪ್ರತಿ ವರ್ಷ ತಪ್ಪದೇ ಹೋಗುತ್ತಿದ್ದರು. ಹಿರಿಯ ನಟ ಶಿವರಾಮಣ್ಣ ಅವರು ಕುಟುಂಬ ಜೊತೆ 20 ವರ್ಷಗಳಿಂದ ಪ್ರತಿ ವರ್ಷ ಅಯ್ಯಪ್ಪನ ಮಾಲೆ ಹಾಕಿಕೊಂಡು ಶಬರಿಮಲೆಗೆ ಹೋಗುತ್ತಿದ್ದರು. ಪ್ರತಿ ವರ್ಷ ಕೂಡ ಅಯ್ಯಪ್ಪ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಆದರೆ ವಿಪರ್ಯಾಸ ನೋಡಿ, ಶಿವರಾಮ್ ಅವರ ಜೊತೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇದೇ ವರ್ಷ ನಾವು ಒಂದೇ ಸಾರಿ ಇಬ್ಬರನ್ನು ಕಳೆದುಕೊಂಡಿದ್ದೇವೆ. ವಿಧಿ ಆಟ ಎಂಬಂತೆ ಅಪ್ಪು ಕೂಡ ಇಲ್ಲ, ಶಿವರಾಮಣ್ಣ ಕೂಡ ಇಹಲೋಕವನ್ನು ತ್ಯಜಿಸಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ಅರಗಿಸಿಕೊಳ್ಳದ ಅಭಿಮಾನಿಗಳು ನೋವನ್ನು ಮರೆಯೋಕೆ ಹರಸಾಹಸ ಪಡುತ್ತಿದ್ದಾರೆ. ತಮ್ಮ ನೆಚ್ಚಿನ ನಟನನ್ನು ಜೀವಂತವಾಗಿ ಇಡಲು ಸಾಮಾಜಿಕ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಅಪ್ಪು ಮೇಲೆ ತಾವಿಟ್ಟ ಪ್ರೀತಿಯನ್ನು, ಗೌರವವನ್ನು ತಮ್ಮದೇ ರೀತಿಯಲ್ಲಿ ತೋರಿಸಿಕೊಳ್ಳುತ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿರುವ ಅಭಿಮಾನಿಗಳು ಒಂದಲ್ಲ ಒಂದು ರೀತಿ ಪುನೀತ್ಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಿದ್ದಾರೆ. ಪುನೀತ್ ನಿಧನದಿಂದ ಅಭಿಮಾನಿಗಳು ಮತ್ತಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ. ನೇತ್ರದಾನವಾಗಲಿ, ರಕ್ತದಾನವಾಗಲಿ ಇಂತಹ ಲೆಕ್ಕವೇ ಇಲ್ಲಷ್ಟು ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಇರುವಂತಹ ಹಳ್ಳಿಗಳಲ್ಲಿ ಪುನೀತ್ ರಾಜ್ಕುಮಾರ್ ಸ್ಮಾರಕಗಳು, ರಸ್ತೆಗಳು, ಅಪ್ಪು ಹೆಸರಿಟ್ಟಂತಹ ಏರಿಯಾಗಳು ಈಗ ಎದ್ದು ನಿಂತಿವೆ. ಆದರೆ ಇಲ್ಲೊಬ್ಬ ಅಪ್ಪಟ ಅಪ್ಪು ಅಭಿಮಾನಿ ಅಪ್ಪುವಿನ ಫೋಟೋ ಹಿಡಿದು ಶಬರಿಮಲೆ ಯಾತ್ರೆಯನ್ನು ಮಾಡಿದ್ದಾನೆ. ಈ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಅಯ್ಯಪ್ಪ ಸ್ವಾಮಿ ಬಳಿ ಬೇಡಿಕೊಂಡಿದ್ದಾರೆ. ಜನರು ತೋರಿಸುವ ಈ ಪರಿ ಅಭಿಮಾನ ಕಂಡಾಗಲೆಲ್ಲ ಪುನೀತ್ ನೆನಪು ಮತ್ತೆ ಮತ್ತೆ ಕಾಡುತ್ತದೆ. ಮೈಸೂರಿನ ಟಿ ನರಸೀಪುರ ತಾಲೂಕಿನ ಕೃಷ್ಣಪುರದ ಗ್ರಾಮದ ಅಯ್ಯಪ್ಪ ಸ್ವಾಮಿ ಭಕ್ತರು ಶಬರಿಮಲೆಗೆ ಯಾತ್ರೆಗೆ ತೆರಳಿದ್ದಾರೆ. ಈ ವೇಳೆ ಇರುಮುಡಿ ಜೊತೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಹಿಡಿದು ಸಾಗಿದ್ದಾರೆ. ಒಟ್ಟು 49 ಮಂದಿ ಅಯ್ಯಪ್ಪ ಭಕ್ತರು ಯಾತ್ರೆಗೆ ತೆರಳಿದ್ದರು. ತಾವು ಪ್ರಯಾಣಿಸುವ ಮಿನಿ ಬಸ್ಸಿಗೂ ಅಪ್ಪು ಭಾವಚಿತ್ರ ಕಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ತಲೆ ಮೇಲೆ ಭಕ್ತಿ ಭಾವದಿಂದ ಹೊತ್ತುಕೊಂಡು ಪಂಪಾದಿಂದ ಯಾತ್ರೆ ಮಾಡಿದ್ದಾರೆ. 18 ಮೆಟ್ಟಿಲುಗಳನ್ನು ಹತ್ತುವಾಗಲೂ ಕೂಡ ಇರುಮುಡಿ ಜೊತೆ ಅಪ್ಪು ಭಾವಚಿತ್ರವನ್ನು ಹಿಡಿದುಕೊಂಡಿದ್ದಾರೆ. ಅಂದಹಾಗೆ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನ ದೇಶದ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಶಬರಿಮಲೆ ದೇವಸ್ಥಾನ ಪ್ರತಿ ವರ್ಷ ಲಕ್ಷಾಂತರ ಯಾತ್ರಿಕರನ್ನು ತನ್ನತ್ತ ಸೆಳೆಯುತ್ತದೆ. ಪರ್ವತಗಳು ಹಾಗೂ ದಟ್ಟವಾದ ಅರಣ್ಯದಿಂದ ಸುತ್ತುವರೆದ ಈ ದೇವಸ್ಥಾನ ಬಹುಶಃ ಕೇರಳದ ಅತ್ಯುತ್ತಮ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಶಬರಿಮಲೆ ಯಾತ್ರೆ ನವೆಂಬರ್ ಕಾರ್ತಿಕ ಮಾಸ ತಿಂಗಳಲ್ಲಿ ಆರಂಭವಾಗುತ್ತದೆ ಮತ್ತು ಜನವರಿಯಲ್ಲಿ ಚಳಿಗಾಲದ ಮಾಸದಲ್ಲಿ ಕೊನೆಯಾಗುತ್ತದೆ. ಈ ದೇವಾಲಯವು ಭಾರತದ ದಕ್ಷಿಣ ರಾಜ್ಯಗಳು ಹಾಗೂ ದೇಶ ವಿದೇಶಗಳಿಂದ ಯಾತ್ರಾರ್ಥಿಗಳು ಇಲ್ಲಿ ಬರುತ್ತಾರೆ ಹಾಗೂ ಆ ಅಯ್ಯಪ್ಪನ ದರ್ಶನವನ್ನು ಪಡೆದು ಧನ್ಯರಾಗುತ್ತಾರೆ. ಸ್ನೇಹಿತರೆ, ಜೀವನದಲ್ಲಿ ನಿಮಗೂ ಕೂಡ ಈ ತರ ಅವಕಾಶ ಸಿಕ್ಕರೆ ದಯವಿಟ್ಟು ಒಂದಲ್ಲ ಒಂದು ಸಾರಿ ಅಯ್ಯಪ್ಪನ ದರ್ಶನವನ್ನು ಪಡೆಯಲು ಶಬರಿಮಲೆಗೆ ಭೇಟಿ ಕೊಡಿ.
ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಯು ಟೇಕ್ ಕೇರ್. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.